ಸೊ ಫಸ್ಟಿಗೆ ಡಂಪ್ಲಿಂಗ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ರೆ ಎಲ್ಲರೂ? ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ ಶರಲ್ ಅವರು ಸ್ವಲ್ಪ ಶಾಪಿಂಗ್ ಇತ್ತು, ಸ್ವಲ್ಪ ಅರ್ಜೆಂಟ್ ಆಗಿ ತುಂಬ ಕೆಲಸ ಇತ್ತು. ವೀಡಿಯೋ ಜಾಸ್ತಿ ಮಾಡಲಿಕ್ಕಾಗಲಿಲ್ಲ, ಅದಕ್ಕೆ ಇದೊಂದು ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಶಾಪಿಂಗ್ಗೆ ಫಸ್ಟ್ ಹೋದದ್ದು ಝೂಡಿಯೋಗೆ, ನಮ್ಮ ಫೇವ್ರೇಟ್ ಶಾಪಿಂಗ್ ಡೆಸ್ಟಿನೇಷನ್. ಆ್ಯಕ್ಚುಲಿ ನಾನಿಲ್ಲಿ ಬಂದದ್ದು ವಿತ್ ಹೈ ಎಕ್ಸ್ಪೆಕ್ಟೇಷನ್. ಝೂಡಿಯೋ ಅವರು ಜ್ಯುವೆಲ್ರಿ ಎಲ್ಲ ಲಾಂಚ್ ಮಾಡಿದಾರಲ್ಲ, ಅದನ್ನು ಪರ್ಚೇಸ್ ಮಾಡುವ ಅಂತ. ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ಮಂಗಳೂರಿನ ಝೂಡಿಯೋದಲ್ಲಿ ನಾನು ಯಾವಾಗಲೂ ಹೋಗುವಾಗ ಸ್ಟಾಕೇ ಇರಲ್ಲ ಆಯಿತಾ. ತುಂಬ ಕಡಿಮೆ ಸ್ಟಾಕ್ ಇತ್ತಿಲ್ಲಿ. ಐ ಥಿಂಕ್ ಎಲ್ಲನೂ ಸೋಲ್ಡ್ ಔಟ್ ಆಗಿದೆ. ಕಡಿಮೆ ಪೀಸಸ್ ಇತ್ತು, ಆದರೆ ಇದರ ಕ್ವಾಲಿಟಿ ಅಂತೂ ತುಂಬಾ ಒಳ್ಳೆಯದಿತ್ತು. ಎಲ್ಲ ಸ್ಟೇಟ್ಮೆಂಟ್ ಜ್ಯುವೆಲ್ರಿ ಎಲ್ಲ ರೀಸನೇಬಲ್ ಆಗಿತ್ತು. ಸೊ ನೆಕ್ಸ್ಟ್ ಟೈಮ್ ನೋಡುವ, ಯಾವತ್ತಾದರೂ ಹೋಗ್ಲಿಕ್ಕಿದ್ರೆ ಸಿಕ್ಕಿದ್ರೆ ನಾನು ಇದನ್ನು ಪರ್ಚೇಸ್ ಮಾಡ್ತೀನಿ. ಇದ್ದ ಕಲೆಕ್ಷನಲ್ಲಿ ಅಷ್ಟಾಗಿ ನನಗೆ ಏನು ಇಷ್ಟ ಆಗಲಿಲ್ಲ. ವಿಂಟರ್ ಕಲೆಕ್ಷನ್ ತುಂಬ ಒಳ್ಳೆಯದಿದೆ ಝೂಡಿಯೋದು ಈ ಸಲದ್ದು. ದೆನ್ ಸಮ್ ಡ್ರೆಸ್ಸಸ್ ಎಲ್ಲ ಹಾಕಿದ್ದಾರೆ ಆಯಿತಾ, ಅದು ಕೂಡ ಸೂಪರ್ಬ್ ಆಗಿದೆ. ಕೆಲವನ್ನು ನಾನು ಪರ್ಚೇಸ್ ಕೂಡ ಮಾಡಿದ್ದೀನಿ, ಆದರೆ ಡೀಟೇಲ್ಡ್ ವೀಡಿಯೋ ನನಗೆ ಮಾಡಲಿಕ್ಕಾಗಲಿಲ್ಲ. ಸ್ವಲ್ಪ ಈ ದಿನ ಬ್ಯುಸಿಯಾಗಿತ್ತು, ಆದ ಕಾರಣ ಸೊ ಸ್ವಲ್ಪ ಅಂತ ಶಾಪಿಂಗ್ ಆಯಿತು. ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಆಗಿ ನೆಕ್ಸ್ಟ್ ಇವತ್ತು ಲಂಚಿಗೆ ಅಂತ ಇಬ್ಬರು ನಾಶ್ ರೆಸ್ಟೋರೆಂಟ್ ಉಂಟಲ್ಲ, ಮೊಹಮ್ಮದ್ ಆಶಿಕಿ ಅವರದು, ನೀವೆಲ್ಲರೂ ನೋಡಿರ್ತೀರ, ಅವರ ಬಗ್ಗೆ ಕೇಳಿರ್ತೀರ. ಮಾಸ್ಟರ್ ಶೆಫ್ ಇಂಡಿಯಾದ ವಿನ್ನರ್ ಮೊಹಮ್ಮದ್ ಆಶಿಕಿ ಅವರ ರೆಸ್ಟೋರೆಂಟನ್ನು ನಾವಿವತ್ತು ವಿಸಿಟ್ ಮಾಡುವಂತಿದ್ದೇವೆ. ಸೊ ಅಲ್ಲಿಗೆ ಹೋಗಲಿಲ್ಲ. ಯಾವಾಗಾದರೂ ನಾವೀಗ ಇಬ್ಬರು ಎಲ್ಲಿಯಾದರೂ ಹೋಗುವಾಗ ಡಿಫ್ರೆಂಟ್ ರೆಸ್ಟೋರೆಂಟ್ ಟ್ರೈ ಮಾಡ್ತೇವೆ, ಸೇಮ್ ರಿಪೀಟ್ ಮಾಡಲ್ಲ. ಸೊ ಇವತ್ತು ಪ್ಲ್ಯಾನ್ ಮಾಡಿ ಹೋಗಿದ್ದೇವೆ ನಾವು ನಾಶ್ಗೆ ಹೋಗೋದಂತ. ಸೊ ಅಲ್ಲಿನ ಫುಡ್ ಟ್ರೈ ಮಾಡುವ ಅಂತ. ಫುಡ್ ರಿವ್ಯೂಸ್ ಎಲ್ಲ ನಾನು ಸ್ವಲ್ಪ ನೋಡಿದೆ, ತುಂಬಾ ಒಳ್ಳೆಯದುಂಟು. ಮತ್ತು ಕೆಲವರು ಹೇಳಿದ ಪ್ರಕಾರ ಮೆನು ಆವಾಗ ಚೇಂಜ್ ಆಗ್ತಿರ್ತದೆ ಅಂತ ಹೇಳಿದರು. ಆದರೆ ಇವರ ಫೇಮಸ್ ಡಿಶ್ ಇರುತ್ತಂತೆ ಹಾಗೆಯೇ ಯಾವಾಗಲೂ ಮೆನುವಲ್ಲಿ. ಸೊ ನನಗಂತೂ ಗೊತ್ತಿಲ್ಲ, ನೋಡುವ, ಫಸ್ಟ್ ಟೈಮ್ ಹೋಗಿ ಟ್ರೈ ಮಾಡುವ. ಮೊದಲಿಗೆ ನಾವಿಲ್ಲಿ ಚಿಕನ್ ಡಂಪ್ಲಿಂಗ್ಸನ್ನು ಆರ್ಡ್ರ್ ಮಾಡಿದ್ವಿ. ಇದರ ಹೆಸರೇನೋ ಶಿಂಚುವಾ ಸಮ್ಮರಿ ಡಂಪ್ಲಿಂಗ್ಸ್ ಏನೋ ಇತ್ತು. ತುಂಬಾ ಟೇಸ್ಟಿ ಆಗಿತ್ತು ಆಯಿತಾ. ಇದರ ಫಿಲ್ಲಿಂಗ್ ತುಂಬಾ ಒಳ್ಳೆಯದಿತ್ತು. ಈವನ್ ದ ರೆಡ್ ಚಟ್ನಿ ಸೂಪರ್ಬ್ ಇತ್ತು. ಅದಾದಮೇಲೆ ನನ್ನ ಫ್ರೆಂಡ್ ಕೋಕಮ್ ಡ್ರಿಂಕನ್ನು ಆರ್ಡ್ರ್ ಮಾಡಿದರು. ಇದಂತೂ ಹೋಮ್ ಮೇಡ್ ಕೋಕಮ್ ಥರನೇ ಇತ್ತು ಆಯಿತಾ. ನಾವು ಮನೆಯಲ್ಲಿಗೆ ಪುನರ್ಪುಲಿ ಮಾಡ್ತೇವಲ್ಲ, ಸೇಮ್ ಹಾಗೇನಿತ್ತು. ಕೆಲವು ಕಡೆ ಕೋಕಮ್ ಎಲ್ಲ ನೀವು ಆರ್ಡ್ರ್ ಮಾಡಿದರೆ ಒಂಥರ ಫ್ಲೇವರ್ಸ್ ಆ್ಯಡ್ ಮಾಡಿದ ಇರ್ತದಲ್ವ, ಪ್ರಿಸರ್ವೇಟಿವ್ಸ್ ಎಲ್ಲ. ಇದು ಹಾಗೆ ಫೀಲೇ ಆಗಲಿಲ್ಲ, ಒಂಥರ ಹೋಮ್ ಮೇಡ್ ಥರನೇ ಇತ್ತು. ನೆಕ್ಸ್ಟ್ ನಾವು ಆರ್ಡ್ರ್ ಮಾಡಿದ್ದು ಚಿಕನ್ ತಂದೂರಿ. ಇದರ ಹೆಸರೇನೋ ಬೇರೆ ಇತ್ತು. ಅದಾದಮೇಲೆ ಇದು ಲೈಮ್ ಗ್ಯಾಲಕ್ಸಿ ಬಬಲ್ ಏನೋ ಹೆಸರಿತ್ತಿದ್ದರದು ಈ ಡ್ರಿಂಕಿದ್ದು. ಇವನ್ ದಿಸ್ ವಾಸ್ ಸೋ ಗುಡ್. ಹೇಗಿದೆ? ಸೂಪರಾ? ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತಾ? ಅದು ನೋಡುವಾಗಲೇ ತಿನ್ನುವ ಅಂತ ಆಯ್ತಾ. ಹಾಗೆ ಉಂಟವರು ಸರ್ವ್ ಮಾಡಿದ ರೀತಿ ಎಲ್ಲ ಟೇಸ್ಟ್. ಅದಾದಮೇಲೆ ಮೇನ್ ಕೋರ್ಸಲ್ಲಿ ನಾವು ಬರ್ಂಟ್ ಗಾರ್ಲಿಕ್ ಚಿಕನ್ ಫ್ರೈಡ್ ರೈಸನ್ನು ಆರ್ಡ್ರ್ ಮಾಡಿದ್ವಿ. ಆ್ಯಕ್ಚುಲಿ ಇಲ್ಲಿನ ಸ್ಟಾರ್ಟರ್ಸ್ ತಿಂದೆ ಹೊಟ್ಟೆ ಫುಲ್ಲಾಗಿದೆ ನಮ್ಮದು. ಇದರ ಜೊತೆಗೆ ಚಿಕನ್ ವಿಂಗ್ಸನ್ನು ಕೂಡ ಆರ್ಡ್ರ್ ಮಾಡಿದ್ವಿ. ಶರಲ್ ಅವರಿಲ್ಲಿ ಆ್ಯಕ್ಚುಲಿ ಲೈಮ್ ಬಬಲ್ ಗ್ಯಾಲಕ್ಸಿನ ಟೇಸ್ಟ್ ಮಾಡಿದರು. ಅವರಿಗೆ ಅದು ಇಷ್ಟ ಆಗಲಿಲ್ಲ, ನನಗಂತೂ ತುಂಬಾ ಇಷ್ಟ ಆಯಿತು. ಇವನ್ ಕೋಕಮ್ ವಾಸ್ ವೆರಿ ಗುಡ್ ಆಯಿತಾ. ಸೊ ಎಷ್ಟು ಐಟಮ್ ಟ್ರೈ ಮಾಡಿದ್ವಿ? 1 2 3 4 5 6 7 ಆ್ಯಂಡ್ ಬಿಲ್ ಇಸ್ ಜಸ್ಟ್ ₹1340 ಅಷ್ಟೇ. ರೀಸನೇಬಲ್ ಅಲ್ಲ. ನಾವು ಹೊರಗಡೆ ಹೋಗಿ ಮಾತಾಡುವ, ಇಲ್ಲಿ ತುಂಬ ನಾಯ್ಸ್ ಉಂಟು. ಸೊ ನಾಶಲ್ಲಿ ಲಾಂಚ್ ಆಗಿ ಬಂದ್ವಿ. ಹೇಗಿತ್ತಂತ ನಾನು ಹೇಳ, ನಾನು ಫ್ರೆಂಡನ್ನು ಕೇಳ್ತೇನೆ. ಒಮ್ಮೆ ಟ್ರೈ ಮಾಡಲೇಬೇಕು. ಹೌದು, ಟೇಸ್ಟ್ ಸೂಪರ್ ಆಗಿದೆ.
ಪ್ರೈಸ್ ತುಂಬ ರೀಸನೇಬಲ್ ಆಯಿತಾ. ನಾವು ಒಂದು 7 ಐಟಮ್ ಆರ್ಡರ್ ಮಾಡಿದ್ವಿ. ಬಿಲ್ ಆದದ್ದು 1300 ಅಷ್ಟೇ. ಎನಿಸಿ ನೀವು ಬಿಲ್ಲಿನ ಫೋಟೋ ನಾನು ಹಾಕ್ತೇನೆ ವಿಡಿಯೋದಲ್ಲಿ ನೋಡಿ. ಸೂಪರ್, ಮಸ್ಟ್ ಟ್ರೈ, ಬೆಸ್ಟ್ ರೆಸ್ಟೋ ಇನ್ ಮ್ಯಾಂಗ್ಳೂರ್ ನನ್ನ ಪ್ರಕಾರ. ಸೊ ಆನ್ ದ ವೇ ಬ್ಯಾಕ್ ಹೋಮ್ ರೀಚ್ ಆಗಲಿಕ್ಕಾದೆ ಮನೆಗೆ. ಸೊ ಶಾಪಿಂಗ್ ಎಲ್ಲ ಮಾಡಿ ನೋಡಿ, ಇಷ್ಟು ಶಾಪಿಂಗ್ ಮಾಡಿ, ಶಾಪಿಂಗ್ ಜಾಸ್ತಿ ವೀಡಿಯೋ ಮಾಡಲಿಲ್ಲ, ಸ್ವಲ್ಪ ಅರ್ಜೆಂಟಲ್ಲಿ ಶಾಪಿಂಗ್ ಮಾಡಿದ್ವಿ. ಅದಾದಮೇಲೆ ಲಂಚ್ಗೆ ಹೋದ್ವಿ. ಲಂಚ್ ಅಂತೂ ಸೂಪರ್ಬ್ ಆಯಿತಾ. ನೀವೇನಾದರೂ ನಾಶ್ ರೆಸ್ಟೋ ಕೆಫೆಯನ್ನು ವಿಸಿಟ್ ಮಾಡಿ ಫ್ಯಾಮಿಲಿ ಜೊತೆ. ಅಮೇಝಿಂಗ್ ಅಂದರೆ ಸೂಪರ್ಬ್. ಟೇಸ್ಟ್ ವೈಸ್ ಆಗಿರ್ಬೋದು, ಪ್ರೈಸ್ ವೈಸ್, ಇಂಟೀರಿಯರ್, ಎವ್ರಿಥಿಂಗ್ ಇಸ್ ಜಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಟೇಸ್ಟ್ ಇಸ್ ಜಸ್ಟ್ ಸೂಪರ್ಬ್. ಸೊ ವಿಸಿಟ್ ಮಾಡಿ. ಮತ್ತು ಅಲ್ಲಿ ಫೇಮಸ್ ಬರ್ಗರ್ ಎಲ್ಲ ಇತ್ತು, ನೆಕ್ಸ್ಟ್ ಟೈಮ್ ಟ್ರೈ ಮಾಡುವ ಅಂತ. ಅವ್ರದ್ದು ಆ್ಯಕ್ಚುಲಿ 2 ಮೆನು ಇತ್ತು. ಒಂದು ರೆಗ್ಯುಲರ್ ಮೆನು, 1 ಮೋರ್ ವಾಸ್ ಸ್ಪೆಷಲ್ ಮೆನು. ಆ ಸ್ಪೆಷಲ್ ಮೆನುವಿಂದ ನಾವು ಚಿಕನ್ ವಿಂಗ್ಸ್ ಏನೋ ಹೆಸರಿತ್ತು ಮರ್ತೋಯ್ತು, ಇಟ್ಸ್ ಚೈನೀಸ್ ಡಿಶ್, ಅದನ್ನು ಆರ್ಡ್ರ್ ಮಾಡಿದ್ವಿ. ಅದು ಕೂಡ ಸೂಪರ್ಬ್ ಆಗಿತ್ತು, ಆದರೆ ಕ್ವಾಂಟಿಟಿ ಜಾಸ್ತಿ ಇತ್ತು, ತಿನ್ನಲಿಕ್ಕಾಗಲಿಲ್ಲ. ಸೊ ಹಾಗೆ ಪಾರ್ಸೆಲ್ ಮಾಡಿಬಿಟ್ವಿ. ಸಂಜೆ ಅಪ್ಪ ಇದು ಐಸ್ ಆ್ಯಪಲ್ ಹೇಳ್ತಾರಲ್ಲ, ನಾವು ಇರುವೋಳು ಅಂತ ಹೇಳ್ತೀವಿ, ಅದನ್ನು ತಂದಿದ್ರು. 2 ಹಂಗೆ ತಿಂದುಬಿಟ್ವಿ. ಒಂದನ್ನಿಟ್ಟು ನಾನು ಅದರ ಮಿಲ್ಕ್ ಶೇಕನ್ನು ಮಾಡಿದೆ. ಇದರ ಮುಂಚೆ ಟ್ರೈ ಮಾಡಿದ್ದೇನೆ, ಸೂಪರ್ ಆಗಿರುತ್ತೆ ಆಯಿತಾ. ಅದಕ್ಕೆ ನೀವು ಕೂಡ ಬೇಕಾದ ಇದನ್ನು ಟ್ರೈ ಮಾಡಿ. ಏನಿಲ್ಲ, ಈ ಐಸ್ ಆ್ಯಪಲನ್ನು ಸ್ವಲ್ಪ ಕ್ಲೀನ್ ಮಾಡಿ ಅದಕ್ಕೆ ಸ್ವಲ್ಪ ಶುಗರ್, ಮಿಲ್ಕ್ ಹಾಕಿದರೆ ಆಯಿತು. ತುಂಬ ತಿಕ್ಕಾಗುತ್ತೆ. ಅದಕ್ಕೆ ನಾನಿಲ್ಲಿ ನೋಡಿ 3 ಪೀಸ್ ಹಾಕಿದ್ದೀನಿ ಸಾಕು. ತುಂಬ ತಿಕ್ಕಾಗುತ್ತೆ ಈ ಜ್ಯೂಸ್, ನೀವು ಇಲ್ಲಿ ನೋಡ್ಬೋದು ನೋಡಿ. ಅದಕ್ಕೆ ಮಿಲ್ಕ್ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ, ಸ್ವಲ್ಪ ಕ್ವಾಂಟಿಟಿ ನೀರು ಕೂಡ ಹಾಕಿದ್ದೇನೆ ಗ್ರೈಂಡ್ ಮಾಡುವಾಗ. ಅದರ ಮೇಲೆ ಹೀಗೆ ಬೇಕಾದರೆ ನೀವು ಕಸ್ಕಸ್ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ಈವ್ನಿಂಗ್ ಸ್ವಲ್ಪ ಗಾರ್ಡನಲ್ಲಿ ವಾಕ್ ಎಲ್ಲ ಮಾಡಿ, ಸ್ವಲ್ಪ ಹೂವು ಅದನ್ನು ತೆಗೆದೆ. ಅಲ್ಲಿ ಸ್ವಲ್ಪ ಅಲಸಂಡೆ, ಬದನೆಲ್ಲ ಆಗಿತ್ತು, ಅದನ್ನು ಸ್ವಲ್ಪ ತೆಗೆದಾದ್ಮೇಲೆ ದೆನ್ ಐ ಜಸ್ಟ್ ಕಂಟಿನ್ಯೂಡ್ ವಿತ್ ಮೈ ಸ್ಟಿಚಿಂಗ್ ವರ್ಕ್. ಸ್ವಲ್ಪ ಸ್ಟಿಚಿಂಗ್ ವರ್ಕ್ ಇತ್ತು ಕಂಪ್ಲೀಟ್ ಮಾಡಲಿಕ್ಕೆ, ಆರ್ಡರ್ಸ್ ಎಲ್ಲ ಅದನ್ನೆಲ್ಲ ಕಂಪ್ಲೀಟ್ ಮಾಡಿದೆ. ಸೊ ನಿಮಗೆ ಹೇಗೆ ಅನ್ನಿಸ್ತು ಇವತ್ತಿನ ವೀಡಿಯೋ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಗಳ ಜೊತೆಗೆ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ವಿಡಿಯೋನ ಮರೀದೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್.